scream, you scream, we all scream for ice cream, oh baby. ಸೊ ವೀಕ್ಷಕರೇ, ಇಲ್ಲಿ ಕೆಲವೊಂದು ಮಕ್ಕಳು ತುಂಬ ಬಿಂದಾಸ್ ಆಗಿ ನಡ್ಕೊಂಡು ಬರ್ತಿದ್ದಾರೆ. ಅದು ತುಂಬ ಹ್ಯಾಪಿ ಮೂಡಲ್ಲಿ ಹೋಗ್ತಾರೆ ಇದೆ. ಅವ್ರ ಹತ್ರ ಕೇಳೋಣ. ಹಲೋ 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 ಹಲೋ. ಸೊ ಏನು ಮಾಡ್ಕೊಂಡಿದ್ದೀರಾ? ಸ್ಟೂಡೆಂಟ್. ಯಾವ ಕಾಲೇಜ್? ಎಲೋಷಿಯಸ್ ಕಾಲೇಜ್. ಎಲೋಷಿಯಸ್ ಕಾಲೇಜ್ ಸ್ಟೂಡೆಂಟ್. ಸೊ ನೀವು ಐಸ್ ಕ್ರೀಮ್ ತಿಂತೀರಾ? ತಿಂತೇವೆ. ಎಷ್ಟು ತಿಂತೀರಾ ಐಸ್ ಕ್ರೀಮ್? ಸಿಕ್ಕಿದಷ್ಟು ತಿಂದರೆ. ಒಂದಿನಕ್ಕೊಂದು ನಿಮಗೆ ನಾನು ಫ್ರೀ ಟ್ರೀಟ್ ಕೊಡ್ತಿದ್ದೀನಿ. ಎಷ್ಟು ಬೇಕಾದ್ರೆ ಐಸ್ ಕ್ರೀಮ್ ಅಂತ ಹೇಳಿದ್ರೆ ಕ್ವಾಲಿಟಿಯಲ್ಲಿ ಎಷ್ಟಿದೆ ಅಷ್ಟನ್ನು ಖಾಲಿ ಮಾಡ್ಬೋದು. ಅಷ್ಟೊಂದು ಇಷ್ಟನಾ ಐಸ್ ಕ್ರೀಮ್ ಅಂದರೆ? ಸೊ ಎಲ್ರಿಗೂ ಐಸ್ ಕ್ರೀಮ್ ಅಂದರೆ ಇಷ್ಟ. ಸೊ ಐಸ್ ಕ್ರೀಮ್ ರಿಲೇಟೆಡ್ ಸಿಂಪಲ್ ಕ್ವಶನ್ಸ್ ಕೇಳ್ತೀನಿ. ಓಕೆ, ಯಾವ ಮಂತನ್ನು ಐಸ್ ಕ್ರೀಮ್ ಮಂತ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ? ಜುಲೈ. ಜುಲೈ. ದಿಸ್ ಮಂತ್ ಶೂರಾ? ಆಗಿರಬೇಕು, ಕ್ಯಾಲೆಂಡರ್ ನೋಡಿ. ಕ್ಯಾಲೆಂಡರಲ್ಲಿ ನೋಡಿದ್ದೀರಾ? ಓಕೆ, ಸೊ ಯಾವ ದಿನನ ಸೆಲೆಬ್ರೇಟ್ ಮಾಡ್ತಾರೆ ಐಸ್ ಕ್ರೀಮ್ ಡೇ ಅಂತ? ಫ್ರೀ ಇರೋದೆಲ್ಲ ಸಂಡೇನೇ ಮಾಡ್ಬೋದು. ನೆಕ್ಸ್ಟ್ ಸಂಡೇ ಐ ಗೆಸ್. ನೆಕ್ಸ್ಟ್ ಸಂಡೇ ಅಂದರೆ ಡೇಟ್ ಯಾವುದಂತ ಗೊತ್ತಿದೆಯಾ? ಓಕೆ, 19th. ಸೊ ಅವರು ಹೆಚ್ಚಾಗಿ ಹೇಳ್ತಿದ್ದಾರೆ 19th ಐಸ್ ಕ್ರೀಮ್ ಡೇ ಇರಬೇಕೇನೋ ಅಂತ ಹೇಳ್ತಿದ್ದಾರೆ. ಸೊ ಈ ಮಂತಿನ ಥರ್ಡ್ ವೀಕ್ ಏನೋ ಸ್ಪೆಷಲ್ ಇದೆ, ಏನದು? ಥರ್ಡ್ ಸಂಡೇ ನಾಳ್ದು 19. ಇವರು ತುಂಬ ತುಂಬ ಬ್ರೈನ್ ಯೂಸ್ ಮಾಡ್ಕೊಂಡು ಹೇಳ್ತಿದ್ದಾರೆ. ಹೌದು, ಯು ಆರ್ ರೈಟ್. ನಿಮಗಿಂತ ಹೀ ಈಸ್ ರೈಟ್. ತುಂಬ ಬೇಗ ಹೇಳ್ತಿದ್ದಾರೆ. ಜುಲೈಯನ್ನು ಮಂತ್ ಆಫ್ ಐಸ್ ಕ್ರೀಮ್ ಮಂತ್ ಅಂತಲೇ ಸೆಲೆಬ್ರೇಟ್ ಮಾಡ್ತೀವಿ. ಆ್ಯಂಡ್ ಥರ್ಡ್ ಸಂಡೇ ಐಸ್ ಕ್ರೀಮ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಅದರಲ್ಲಿ 19th ನಾಡ್ದು ಐಸ್ ಕ್ರೀಮ್ ಡೇ ಆಗಿದೆ. ಸೊ ನೀವು ಯಾವ ಐಸ್ ಕ್ರೀಮ್ನ ತುಂಬ ಇಷ್ಟಪಡ್ತೀರಾ? ಯಾವ ಫ್ಲೇವರ್? ಹ್ಯಾಂಗ್ಯೂ, ಬಟರ್ ಸ್ಕಾಚ್, ಬ್ಲ್ಯಾಕ್ ಕರೆಂಟ್, ವೆನಿಲಾ. ಯಾವ ಕಂಪನಿ? ಹ್ಯಾಂಗ್ಯೂ. ಸೊ 3 ಜನನು ಹ್ಯಾಂಗ್ಯೂ ಐಸ್ ಕ್ರೀಮ್ನ ತುಂಬ ಇಷ್ಟಪಡ್ತೀರಲ್ವಾ? ಸೊ ನೀವು ಹೇಗಿದ್ರು ಹ್ಯಾಂಗ್ಯೂ ಐಸ್ ಕ್ರೀಮ್ನ ಇಷ್ಟಪಡ್ತಿದ್ದೀರಿ ಅಂತ ಹೇಳ್ತಿದ್ದೀರಾ. ಆ್ಯಂಡ್ ಅವರು ಅದರಲ್ಲೂ ರೈಟ್ ಆನ್ಸರ್ ಕೊಟ್ಟಿದ್ದಾರೆ. ಸೊ ನಿಮಗೆ ಹ್ಯಾಂಗ್ಯೂದವ್ರ ಸೈಡಿಂದ ಒಂದು ಗಿಫ್ಟ್ ವೋಚರ್. ಸೊ ನೀವು ಹ್ಯಾಂಗ್ಯೂದವ್ರ ಹತ್ರ ಹೋಗಿ ಆ ಗಿಫ್ಟ್ ವೋಚರ್ ತಿಂದು ಎಷ್ಟು ಬೇಕಾದ್ರೆ ಐಸ್ ಕ್ರೀಮ್ ತಿನ್ನಿ. ಆ ಗಿಫ್ಟ್ ವೋಚರ್ ತೋರಿಸ್ಬಿಟ್ಟು. ಆ್ಯಂಡ್ ಫೈನಲ್ ಆಗಿ ನಮ್ಮ ವ್ಯೂವರ್ಸ್ಗೆ ಐಸ್ ಕ್ರೀಮ್ ಡೇಗೆ ಏನು ಮೆಸೇಜ್ ಕೊಡ್ತೀರಾ? ಹ್ಯಾಪಿ ಐಸ್ ಕ್ರೀಮ್ ಡೇ. ಬೇಕಾದಷ್ಟು ತಿನ್ನಿ, ಹ್ಯಾಪಿ ಐಸ್ ಕ್ರೀಮ್ ಡೇ. ಓಕೆ, ಥ್ಯಾಂಕ್ ಯು. ಸೊ ಇವ್ರೇನು ಹೇಳ್ತಿದ್ದಾರೆ ಅಂದರೆ ಬೇಕಾದಷ್ಟು ಐಸ್ ಕ್ರೀಮ್ ತಿನ್ನಿ, ಆದರೆ ಹೆಲ್ತ್ ಬಗ್ಗೆ ಸ್ವಲ್ಪ ಕಾನ್ಷಿಯಸ್ ಆಗಿರಿ ಅಂತ ಹೇಳ್ತಾರೆ. ಸೊ ನಾವು ಅದನ್ನೇ ಹೇಳ್ತೀವಿ, ಬೇಕಾದಷ್ಟು ಐಸ್ ಕ್ರೀಮ್ ತಿನ್ನಿ, ಆದರೆ ಹೆಲ್ತ್ ಬಗ್ಗೆ ಕಾನ್ಷಿಯಸ್ ಆಗಿರಿ. Ice cream, you scream, we all scream for ice cream, oh baby.